ಸೌಹಾರ್ದ ಕೂಟದಲ್ಲಿ ಅವರ ಪ್ರವಚನವನ್ನು ಕೂಡ ನೀಡಿದ್ದಾರೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರೇ ಹಾಗೂ ಇನ್ನಿತರ ಎಲ್ಲ ನಮ್ಮ ಇಲ್ಲಿಗೆ ಆಗಮಿಸಿರುವ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಬಹಳ ಒಂದು ಉತ್ತಮವಾದಂಥ ಉದ್ದೇಶ ಇಟ್ಕೊಂಡು ಇಲ್ಲಿ ಈ ಒಂದು ಸೌಹಾರ್ದ ಕೂಟವನ್ನು ಇಫ್ತಿಯಾರ್ ಈ ಪವಿತ್ರವಾದಂಥ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಇವತ್ತು ಆಯೋಜನೆ ಮಾಡಿರುವಂಥದ್ದು ಈ ನಾಗರಿಕ ಹಿತರಕ್ಷಣಾ ಸಮಿತಿಯವರು ಆಯೋಜನೆ ಮಾಡಿರತಕ್ಕಂಥದ್ದು ಅತ್ಯಂತ ಅಭಿನಂದನಾರ್ಹವಾದಂಥ ವಿಷಯ ಅಂತ ಹೇಳೋದಕ್ಕೆ ಬಯಸಿ ಅವರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಸಮಿತಿಯವರಿಗೆ ನಾನು ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಈಗಾಗಲೇ ನಮ್ಮ ಸಭಾಧ್ಯಕ್ಷರು ಕೂಡ ಮಾತನಾಡಿ ಕೆಲವು ವಿಷಯಗಳನ್ನೆಲ್ಲ ಹೇಳಿ ಹೋಗಿದ್ದಾರೆ ಮತ್ತು ಧರ್ಮಗುರುಗಳು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ಧರ್ಮದ ಪಾಲನೆ, ಆಚರಣೆ ಮತ್ತು ನಂಬಿಕೆ ಅದು ಏನೇ ಇದ್ದರೂ ಕೂಡ ಅಂತಿಮವಾಗಿ ನಾವೆಲ್ಲರೂ ಕೂಡ ಮನುಷ್ಯರು ಅಂತ, ಮನುಷ್ಯತ್ವ ಎಲ್ಲದಕ್ಕಿಂತ ದೊಡ್ಡದಾದಂಥ ಒಂದು ವಿಷಯ ಅಂತ ಅವರು ಕೂಡ ಹೇಳಿದ್ದಾರೆ. ಮನುಷ್ಯ ಹುಟ್ಟಿರುವಂಥದ್ದು ಈ ಒಂದು ಜಗತ್ತಿನಲ್ಲಿ ಸುಮಾರು 2-3 ಲಕ್ಷ ವರ್ಷಗಳ ಹಿಂದೆ ಪ್ರಾರಂಭ ಆದಂಥ ಒಂದು ವೈಜ್ಞಾನಿಕವಾದಂಥ ನಾವು ವಿಷಯವನ್ನು ನಾವು ನೋಡಿದಾಗ ಅದು ಪ್ರಾರಂಭ ಆದದ್ದು ನಾವು 2-3 ಲಕ್ಷ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಆಫ್ರಿಕಾ ರಾಷ್ಟ್ರದಲ್ಲಿ ಪ್ರಥಮವಾಗಿ ಈ ಭೂಮಿ ಮೇಲೆ ಮನುಷ್ಯರು, ನಾವು ಇರುವಂಥ ಮನುಷ್ಯರು ಏನು ಈ ಎವಲ್ಯೂಷನ್ ಅಂತ ಹೇಳ್ತೀವಿ, ಅದರ ಮುಖಾಂತರ ಬಂದಂಥ ಒಂದು ಸಂದರ್ಭ, ಸನ್ನಿವೇಶ ಆವಾಗ. ಅಂದರೆ ಮನುಷ್ಯರು ಎಲ್ಲರೂ ಆವಾಗ ಜಾತಿ, ಧರ್ಮ, ಯಾವುದೋ ಭಾಷೆ, ಭೇದ ಭಾವ ಏನಿರಲಿಲ್ಲ. ನಾವೆಲ್ಲ ಪ್ರಾಣಿಗಳಾಗಿದ್ದು. ಹಾಗೆಯೇ ಅದು ಬೆಳೀತಾ ಮನುಷ್ಯ ಎಲ್ಲ ಕಡೆ, ವಿಶ್ವದ ಜಗತ್ತಿನ ಎಲ್ಲ ಕಡೆ ಹೋಗುವಂಥದ್ದು ಆಯಿತು. ಅನೇಕ ಕಡೆ ಅವರ ಒಂದು ಬೆಳವಣಿಗೆ ಆಯಿತು. ನಾಗರಿಕತೆ ಬರೋದಕ್ಕೆ ಪ್ರಾರಂಭ ಆಯಿತು. ಮತ್ತು ಇವತ್ತು ಅದ ನಂತರ ಏನು ಈ ಆಲೋಚನೆಗಳು ಇದೆ ಆದರ್ಶ ಜೀವನ ನಡೆಸ್ತಕ್ಕಂಥದ್ದಕ್ಕೆ ಮತ್ತು ಧಾರ್ಮಿಕವಾದಂಥ ಮತ್ತು ಒಂದು ಈ ನಂಬಿಕೆಗಳು ಹೆಚ್ಚಾಗಿ ಬರುವಂಥದ್ದು ತದನಂತರ ಆಗಿರುವಂಥದ್ದು. ಅದರಿಂದ ನಾವೆಲ್ಲರೂ ಕೂಡ ಒಂದೇ, ಅಂತಿಮವಾಗಿ ದೇವರು ಎಲ್ರಿಗೂ ಕೂಡ ಒಂದೇ ಆಗಬೇಕಾಗ್ತದೆ. ಆದರೆ ನಮ್ಮ ಪರಿಕಲ್ಪನೆ ಬೇರೆ ಇರ್ಬೋದು. ಆದರೆ ಇಂಥ ಸೌಹಾರ್ದ ಕೂಟಗಳು ಆಯೋಜನೆ ಮಾಡುವ ಮುಖಾಂತರ ನಮ್ಮಲ್ಲಿ ನಾವೆಲ್ಲರೂ ಕೂಡ ಸಹೋದರತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಮುಖ್ಯ. ಅದೇ ನಮ್ಮ ಸಂವಿಧಾನ ಅದೇ ಹೇಳುವಂಥದ್ದು. ನಮ್ಮ ದೇಶದ ಸಂವಿಧಾನ ಏನಿದೆ ಅದು ನಮ್ಮಲ್ಲಿ ಆ ಒಂದು ಸಹೋದರತ್ವವನ್ನು, ಫ್ರೆಟರ್ನಿಟಿ ಅಂತ ಏನು ಹೇಳ್ತೀವಿ, ಆ ಫ್ರೆಟರ್ನಿಟಿಯನ್ನು ಬೆಳೆಸ್ಕೋಬೇಕು, ಜಾತ್ಯತೀತ ಮನೋಭಾವ ಬೆಳೆಸ್ಕೋಬೇಕು, ಸಹೋದರತ್ವ ಬೆಳೆಸ್ಕೋಬೇಕು ಅಂತ ನಮ್ಮ ಸಂವಿಧಾನದಲ್ಲೂ ಕೂಡ ಅದೇ ಇರುವಂಥದ್ದು. ಆದ್ದರಿಂದ ಇವತ್ತು ನಮ್ಮಲ್ಲಿ ಕೆಲವರು ಪ್ರಚೋದನೆ ಮಾಡುವಂಥದ್ದು ಇರ್ಬೋದು, ಅಥವಾ ವೈಮನಸ್ಸನ್ನು ಸೃಷ್ಟಿ ಮಾಡುವಂಥದ್ದು ಇರ್ಬೋದು, ಭೇದ ಭಾವ ಸೃಷ್ಟಿ ಮಾಡುವಂಥದ್ದು ಕೂಡ ಪ್ರಯತ್ನ ಮಾಡೋರು ಭಾಳಷ್ಟು ಜನ ಇದ್ದಾರೆ. ಅದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಮಾಡ್ತಾರೆ. ಆದರೆ ಅಂತಿಮವಾಗಿ ಈ ದೇಶದ ಸಂವಿಧಾನ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದೇಶದ ಕಾನೂನು ಅಡಿಯಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದಾಗಿರಬೇಕು ಮತ್ತು ಎಲ್ರಿಗೂ ಕೂಡ ಸಮಾನವಾದಂಥ ಅವಕಾಶಗಳು ಸಿಗಬೇಕು, ಸಮಾನತೆಯನ್ನು ನಾವು ನಿರ್ಮಾಣ ಮಾಡಬೇಕು. ಅಂತಿಮವಾಗಿ ಬಡತನ ಮತ್ತು ಕಷ್ಟದಲ್ಲಿರುವಂಥ ಜನರಿಗೆ ಅವ್ರು ಯಾವುದೇ ಧರ್ಮ, ಜಾತಿ ಆಗಿರ್ಬೋದು, ಅವರನ್ನು ನಾವು ಮೇಲ್ ತರುವಂಥ ಕೆಲಸ ಮಾಡಬೇಕು. ಅದೇ ಒಂದು ಸುಧಾರಿತ ಸಮಾಜ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಆಗುವಂಥದ್ದು. ಆದ್ದರಿಂದ ಈಗ ಇಫ್ತಿಯಾರಿನ ಸಮಯ ಬರ್ತಾ ಇದೆ. ಇನ್ನೇನು ಬಹುಶಃ ಫಾಸ್ಟನ್ನು ಬ್ರೇಕ್ ಮಾಡುವಂಥ ಸಮಯ ಬಂದಿದೆ. ಅದನ್ನು ನಾನು ಇನ್ನು ಹೆಚ್ಚು ಮಾತನಾಡ್ದೇನೆ ನಮ್ಮ ಇಫ್ತಿಯಾರ್ ಕೂಟಗಳು ಈ ಥರ ಎಲ್ಲ ಧರ್ಮಗಳನ್ನು ಎಲ್ಲರನ್ನೂ ಕೂಡ ಸೇರಿಸಿ ಈ ಆಯೋಜನೆ ಮಾಡೋ ಮುಖಾಂತರ ಆ ಸ್ನೇಹವನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇನ್ನೂ ಹೆಚ್ಚು ನಮ್ಮ ಸಮಾಜಕ್ಕೆ ಒಂದು ಒಳಿತ ಆಗುವಂಥದ್ದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ
ಈ ಒಂದು ನಮ್ಮ ಹಿತರಕ್ಷಣಾ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಗಳು ಮತ್ತು ಈ ಇಫ್ತಾರ್ ಕೂಟ ಇಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ನಮ್ಮ ಮುಸಲ್ಮಾನಿನ ಸಹೋದರರಿಗೆ ಈ ಒಂದು ಹಬ್ಬದ ಮತ್ತು ಈ ಒಂದು ಸಮಯದ ಒಂದು ಶುಭಾಶಯಗಳನ್ನು ಕೂಡ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.